ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜುಲೈ 1ರಿಂದ ಶೇಕಡ 50ರಷ್ಟು ಸಿಟಿ ಮತ್ತು ಸರ್ವಿಸ್ ಬಸ್ಗಳು ಸಂಚಾರವನ್ನು ಆರಂಭಿಸಲಿವೆ. ಶೇಕಡ 20ರಷ್ಟು ಪ್ರಯಾಣ ದರ ಏರಿಕೆ ಮಾಡಿ ಸಂಚಾರವನ್ನು ಆರಂಭಿಸಲು ಚಿಂತನೆಯನ್ನ ನಡೆಸಲಾಗಿದ್ದು, ಮಿನಿಮಮ್ ಪ್ರಯಾಣ ದರ 12 ರೂಪಾಯಿ ಆಗಲಿದೆ. ಸರ್ಕಾರದ ಮಾರ್ಗಸೂಚಿಯನ್ನ ಯಥಾವತ್ತಾಗಿ ಪಾಲಿಸಲು ನಮಗೆ ಸಾಧ್ಯವಿಲ್ಲ, ಹಾಗಾಗಿ ಕೆಲವು ವಿನಾಯಿತಿಗಳನ್ನು ನೀಡಬೇಕು ಎಂಬ ಬೇಡಿಕೆಯನ್ನ ಜಿಲ್ಲಾಡಳಿತದ ಮುಂದೆ ನಾವು ಇಟ್ಟಿದ್ದೇವೆ. ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 2ರವರೆಗೆ ಅಗತ್ಯ ವಸ್ತುಗಳ ಖರೀದಿ ಸಹಿತ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿಡಲು ಜಿಲ್ಲಾಡಳಿತ ಅವಕಾಶವನ್ನು ಕಲ್ಪಿಸಿದೆ. ಆದರೆ ನಾವು ಇನ್ನೂ ಸ್ವಲ್ಪ ಸಮಯವನ್ನು ವಿಸ್ತರಿಸಬೇಕೆಂದು ಮನವಿ ಮಾಡಿದ್ದೇವೆಂದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವಾ ಹೇಳಿದ್ದಾರೆ. ಜಿಲ್ಲಾಡಳಿತ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿದೆಯೋ ಎಂದು ಕಾದು ನೋಡುತ್ತಿದ್ದೇವೆ. ಆದಾಗ್ಯೂ ಜುಲೈ 1ರಿಂದ ಬಸ್ಗಳನ್ನು ರಸ್ತೆಗಿಳಿಸಲಿದ್ದೇವೆ ಎಂದು ದಿಲ್ರಾಜ್ ಆಳ್ವಾ ತಿಳಿಸಿದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ಬಸ್ಸಿನಲ್ಲಿರುವ ಸೀಟಿನ ಅರ್ಧದಷ್ಟು ಪ್ರಯಾಣಿಕರನ್ನ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಡೀಸೆಲ್ ಬೆಲೆ ಏರಿಕೆಯಾದರೂ ಕೂಡ ಪ್ರಯಾಣ ದರ ಹೆಚ್ಚಿಸಿ ಎಂದು ಆಗ್ರಹಿಸುವ ಸ್ಥಿತಿಯಲ್ಲೂ ನಾವಿಲ್ಲ. ಜನಸಾಮಾನ್ಯರು ಕೂಡ ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ. ಅಲ್ಲದೆ ಏಕಾಏಕಿ ಜಿಲ್ಲೆಯ ಎಲ್ಲ ಸಿಟಿ ಮತ್ತು ಸರ್ವಿಸ್ ಬಸ್ಗಳನ್ನು ಓಡಿಸಲಾಗದು. ಕೆಲವು ದಿನದ ಮಟ್ಟಿಗೆ ಎಲ್ಲ ರೂಟಿನಲ್ಲೂ ಶೇಕಡ 50ರಷ್ಟು ಬಸ್ಗಳನ್ನು ರಸ್ತೆಗಿಳಿಸಲು ನಿರ್ಧರಿಸಿದ್ದೇವೆ. ಬಳಿಕ ಮುಂದಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಜುಲೈ 1ರಿಂದ ಅಂದರೆ ನಾಳೆಯಿಂದಲೇ ಶೇಕಡ 50ರಷ್ಟು ಸಿಟಿ ಮತ್ತು ಸರ್ವಿಸ್ ಬಸ್ಗಳನ್ನು ಸಂಚಾರ ಆರಂಭಿಸಲಿರುವ ಕುರಿತಂತೆ ನಮ್ಮ ಜೊತೆಗೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷರಾಗಿರುವ ದಿಲ್ರಾಜ್ ಆಳ್ವಾ ಅವರು. ಸರ್ ನಮಸ್ತೆ. ಸರ್, ನಾಳೆ ಈಗ ಯಾವ ರೀತಿಯಲ್ಲಿ ಬಸ್ಗಳನ್ನ ರಸ್ತೆಗೆ ಇಳಿಸಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಈಗ ಅದೇ ನಾಳೆ ಅಂತ ಹೇಳಿದ್ರೆ ನಮ್ಮ ಈ ಏನು ಟೈಮಿಂಗ್ಸ್ ನ ಬಗ್ಗೆ ಒಂದ್ ಸ್ವಲ್ಪ ಗೊಂದಲ ಇದೆ. 2 ಗಂಟೆಗೆ ಇವತ್ತೇನು 2 ಗಂಟೆವರೆಗೆ ಇದೆಯಾ ಅಥವಾ ಸಂಜೆವರೆಗೆ ಆಪರೇಟ್ ಮಾಡ್ಲಿಕ್ಕೆ ಅವಕಾಶ ಉಂಟಾ ಅಂತ ಹೇಳಿ ಒಂದ್ ಸ್ವಲ್ಪ ಗೊಂದಲ ಇದೆ. ಮತ್ತು ಬಸ್ಸುಗಳು ನಾಳೆ ಒಂದ್ ಅಷ್ಟು ಮಟ್ಟದಲ್ಲಿ ರಸ್ತೆಗೆ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ನಮ್ಮ ಸರೆಂಡರ್ ಮಾಡಿದೆ ವೆಹಿಕಲ್ ಗಳನ್ನು. ಸೊ ಅದೊಂದ್ ಸ್ವಲ್ಪ ನಾಳೆ ವೆಹಿಕಲ್ ಗಳು ಸರ್ವಿಸ್ ಕೊಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ. ಬಟ್ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಇಲ್ಲ. ಬಟ್ ಒಂದು ಸೋಮವಾರದ ಹಂತಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ನಮ್ಮ ಬಸ್ಗಳು ಸರ್ವಿಸ್ ಕೊಡ್ಲಿಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೇವೆ. ಇನ್ನು ಈಗಾಗಲೇ ನಾವು ಗಮನಿಸಿದಂತೆ ಕಳೆದ 2 ತಿಂಗಳ ಸುಮಾರಿನಿಂದ ಎಲ್ಲರೂ ಮನೆ ಒಳಗಡೆ ಇದ್ದಾರೆ. ಲಾಕ್ಡೌನ್ ಇಂದಾಗಿ ಯಾರಲ್ಲೂ ಕೆಲಸ ಇಲ್ಲ. ಮಧ್ಯಮ ವರ್ಗದವರೇ ಬಸ್ ಅನ್ನ ನೆಚ್ಚಿಕೊಂಡಿರುವಂತದ್ದು. ಇಂಥ ಸಂದರ್ಭದಲ್ಲಿ ಮತ್ತೆ ಇದನ್ನು ಪ್ರಯಾಣ ದರವನ್ನ ಏರಿಕೆ ಮಾಡುತ್ತಿರುವ ಒಂದು ಸಂದರ್ಭ ತಮಗೂ ಕೂಡ ಅನಿವಾರ್ಯತೆ ಇದೆ. ಆದ್ರೆ ಯಾವ ರೀತಿಯಲ್ಲಿ ಬಸ್ ದರವನ್ನ ಏರಿಕೆ ಮಾಡಿ ತಾವು ಬಸ್ಗಳನ್ನ ಓಡಿಸುವ ಸ್ಥಿತಿಯಲ್ಲಿದ್ದೀರಾ ಅಂತ? ಏನಂತ ಹೇಳಿದ್ರೆ ನಮ್ಮ ಇವತ್ತು ಡೀಸೆಲ್ ಬಗ್ಗೆ ತಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ 50% ಜಾಸ್ತಿ ಆಗಿದೆ. ಕಳೆದ ಜೂನ್ ಮತ್ತೆ ಈ ಜೂನ್ ಕಂಪೇರ್ ಮಾಡಿದ್ರೆ 30 ರೂಪಾಯಿ ಡೀಸೆಲ್ ಏರಿಕೆ ಆಗಿದೆ. ಹಾಗಾಗಿ ನಾವು ಕೂಡ ಬಸ್ಗಳ ಟಿಕೆಟ್ ಫೇರ್ ಅನ್ನು ಜಾಸ್ತಿ ಮಾಡಬೇಕಾಗ್ತದೆ. ಸೊ ಆ ಕಾರಣದಿಂದ ನಾವು ಒಂದು 20% ಒಂದು ಎವ್ರಿ ಸ್ಟೇಜ್ಗೆ 2 ರೂಪೀಸ್ ಆಗಿ ಅಂದ್ರೆ 10 ರೂಪಾಯಿ ಟಿಕೆಟ್ ಅನ್ನು 12 ರೂಪಾಯಿ ಆಗಿ ನಾವು ಆ ರೀತಿ ನಾವು ಸ್ವಲ್ಪ ಹೈಕ್ ಅನ್ನು ಮಾಡಿದ್ದೇವೆ. ಅಂದ್ರೆ ಈಗ ನಿಮ್ಗೆ RTOದಿಂದ ಈಗ ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲದಿದ್ರೆ ಕೊರೋನಾದ ಗೈಡ್ಲೈನ್ಸ್ ಗಳನ್ನೆಲ್ಲ ತಾವು ಕಡ್ಡಾಯವಾಗಿ ಪಾಲಿಸಬೇಕಾಗ್ತದೆ. ಅಂದ್ರೆ ಇಷ್ಟೇ ಜನರನ್ನು ಹಾಕಿಸಬೇಕು, ಬಸ್ನೊಳಗಡೆ ಮಾಸ್ಕ್ ಅನ್ನ ಧರಿಸಬೇಕು, ಈ ಎಲ್ಲಾ ನಿಯಮಗಳನ್ನ ತಾವು ಪಾಲಿಸಿಕೊಂಡೇ ಬಸ್ನಲ್ಲಿ ಪ್ರಯಾಣಿಕರನ್ನ ತುಂಬಿಸಬೇಕಾಗ್ತದೆ. ಅಂದ್ರೆ ಈಗ ಕೆಲವೊಮ್ಮೆ ಈ ನಮ್ಮ ಸಿಟಿ ಬಸ್ಗಳಲ್ಲಿ ನಾವು ಆದಷ್ಟು ರಶ್ ಗಳನ್ನು ಕಮ್ಮಿ ಮಾಡಬಹುದು ವಿನ 50% ಏನಿದೆ ಸ್ವಲ್ಪ ಕಷ್ಟ. ಬಟ್ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಆದಷ್ಟು ರಶ್ ಆಗದಾಗೆ ಮತ್ತು ಮಾಸ್ಕ್ ಗಳನ್ನು ಹಾಕಿ ಡ್ರೈವರ್ ಕಂಡಕ್ಟರ್ ಕಂಪಲ್ಸರಿ ಮಾಸ್ಕ್ ಹಾಕ್ಬೇಕಂತ ಹೇಳಿ ಒಂದು ನಮ್ಮ DC ಅವರು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ಅದರಂತೆ ನಾವು ಫಾಲೋ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಇನ್ನು ದಿಲ್ರಾಜ್ ಅವರೇ, ನಾವು ಮುಖ್ಯವಾಗಿ ಗಮನಿಸಬೇಕು, ನಗರದ ಎಲ್ಲಾ ಕಡೆಗಳಲ್ಲಿ ಈಗ ರಸ್ತೆಗಳನ್ನ ಅಗೆದು ಹಾಕಿದ್ದಾರೆ, ಕಾಮಗಾರಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವ ರೂಟ್ಗಳಲ್ಲಿ ತಮಗೆ ಬಸ್ಸುಗಳು ಓಡಾಟಕ್ಕೆ ಸಮಸ್ಯೆ ಆಗಲಿದೆ ಪ್ರಮುಖವಾಗಿ? ಇಲ್ಲ, ಎಲ್ಲಾ ಸಿಟಿಗಳಲ್ಲಿ ಈಗ ಮೇನ್ ಸಿಟಿ ಸ್ಪಾಟ್ ಗಳಲ್ಲಿ ಈಗ ಕಾಮಗಾರಿ ನಡೀತಾ ಉಂಟು. ಬಟ್ ವೇಗವಾಗಿ ನಾವು ಕೂಡ ನಮ್ಮ ಮೇಯರ್ ಹತ್ರ ಮತ್ತೆ ನಮ್ಮ ಜಿಲ್ಲಾಡಳಿತ ಕೂಡ ಮಾತಾಡಿದ್ದೇವೆ. ಅವ್ರು ಕೂಡ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಸರಿ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ಸಿಗ್ನಲ್ ಕೂಡ ಸ್ವಲ್ಪ ಏನೋ ಸ್ಟಾರ್ಟ್ ಮಾಡಿದ್ದಾರೆ ಟ್ರಯಲ್ ರನ್ ಆಗಿ. ಸೊ ಅದೆಲ್ಲ ಸ್ವಲ್ಪ ಕಾಮಗಾರಿ ನಡೆದ್ಮೇಲೆ ಸ್ವಲ್ಪ ಸುಲಭ ಆಗ್ಬೋದು. ಅದು ಕೂಡ ಈಗಿನ ಸಂದರ್ಭದಲ್ಲಿ ಸ್ವಲ್ಪ ಬ್ಲಾಕ್ ಅಂತೂ ಖಂಡಿತ ಇದ್ದೇ ಇರ್ತದೆ.
ಎಸ್, ಧನ್ಯವಾದಗಳು ದಿಲ್ರಾಜ್ ಆಳ್ವ ಅವರಿಗೆ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷರಾಗಿರುವ ದಿಲ್ರಾಜ್ ಆಳ್ವ ಅವರ ಮಾತುಗಳು. ಅಂದರೆ ಜುಲೈ 1ರಿಂದ ಅಂದರೆ ನಾಳೆಯಿಂದಲೇ 50% ಸಿಟಿ ಮತ್ತು ಸರ್ವಿಸ್ ಬಸ್ಗಳನ್ನು ಇವರು ರಸ್ತೆಗಿಳಿಸಲಿದ್ದಾರೆ. 20% ಪ್ರಯಾಣ ದರವನ್ನು ಏರಿಕೆ ಮಾಡಲಿದ್ದಾರೆ. ಅಂದರೆ 10 ರೂಪಾಯಿ ಮಿನಿಮಮ್ ಇದ್ದ ಟಿಕೆಟ್ ದರ ಇನ್ನು ಮುಂದೆ 12 ರೂಪಾಯಿ ಆಗಲಿದೆ. ಮಿನಿಮಮ್ ಟಿಕೆಟ್ ದರ 12 ರೂಪಾಯಿಗೆ ಏರಿಕೆ ಆಗಲಿದೆ. ಡೀಸೆಲ್ ಬೆಲೆ ಏರಿಕೆ ಆಗಿರುವುದರಿಂದ ಸಹಜವಾಗಿ ಅವರು ಕೂಡ ಈಗಾಗಲೇ ಪ್ರಯಾಣ ದರವನ್ನು ಏರಿಕೆ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ರು. ಅಲ್ಲದೆ ಇನ್ನೂ ಹಲವು ಬೇಡಿಕೆಗಳು ಅವ್ರದ್ದು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ್ದಾರೆ. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಅವರು ಬಸ್ಸುಗಳನ್ನು ನಾಳೆಯಿಂದಲೇ ರಸ್ತೆಗಿಳಿಸಲಿದ್ದಾರೆ.